ಆತ್ಮೀಯರೇ, ಕಾನಾ ನಗರದ ಮದುವೆಯ ಔತಣಕೂಟದಲ್ಲಿ ತಮ್ಮ ಪುತ್ರರಲ್ಲಿ ಭಿನ್ನಯಿಸಿ ನೀರನ್ನು ದ್ರಾಕ್ಷಾರಸವನ್ನಾಗಿ ಬದಲಾಗುವಂತೆ ಮಾಡಿ ಮನೆಯ ಯಜಮಾನನ ಗೌರವವನ್ನು ಕಾಪಾಡಿದ, ಇಳಿದ ವಯಸ್ಸಿನಲ್ಲಿ ಗರ್ಭಿಣಿಯಾಗಿ ಕಷ್ಟಪಡುತ್ತಿದ್ದ ಎಲಿಜಬೆತಳಿಗೆ ನೆರವಿನ ಹಸ್ತವನ್ನು ನೀಡಲು ಧಾವಿಸಿದ, ಯೇಸು ಸ್ವಾಮಿ ಶಿಲುಬೆಯ ಮೇಲೆ ಪಾಡುಪಡುತ್ತಿದ್ದಾಗ ಶಿಲುಬೆಯ ಬಳಿಯಲ್ಲೇ ನಿಂತು ಮಗನಿಗೆ ಧೈರ್ಯ ನೀಡಿದ ಪರಿಶುದ್ಧ ಮಾತೆ ಮರಿಯ ತನ್ನ ಭಕ್ತರು ಕಷ್ಟಪಡುತ್ತಿರುವಾಗ ಇಂದಿಗೂ ಅವರ ಸಹಾಯಕ್ಕಾಗಿ ಧಾವಿಸಿ ಬರುತ್ತಾರೆ. ಫತಿಮಾ, ಲೂರ್ದು ಇನ್ನಿತರ ದೂರದ ಸ್ಥಳಗಳಲ್ಲಿ ಮಾತ್ರವಲ್ಲ, ನಮ್ಮದೇ ದೇಶದ ವೆಲಂಕನಿ, ಹರಿಹರ ಇನ್ನಿತರ ಸ್ಥಳಗಳಲ್ಲಿ ಮನುಷ್ಯನ ಹೃನ್ಮನಗಳಿಗೆ ಶಾಂತಿ ಸಾಂತ್ವನಗಳನ್ನು ನೀಡುವ ಆರೋಗ್ಯ ಮಾತೆಯಾಗಿ ಕಾಣಿಸಿಕೊಂಡಿದ್ದಾರೆ. ಈ ಪುಣ್ಯ ಕ್ಷೇತ್ರಗಳಲ್ಲಿ ಅಸಂಖ್ಯಾತ ಭಕ್ತರು ಪರಿಶುದ್ಧ ಮಾತೆಯ ಮೂಲಕ ದೇವರ ಕೃಪಾಧಾರೆಯ ಅನುಭವವನ್ನು ಪಡೆಯುತ್ತಿದ್ದಾರೆ. ಉಡುಪಿ ಧರ್ಮ ಪ್ರಾಂತ್ಯದ ಕಡಲ ತೀರದ ಕಲ್ಮಾಡಿಯಲ್ಲೂ ಮಾತೆ ಮರಿಯ ಆರೋಗ್ಯ ಮಾತೆಯಾಗಿ ನೆಲೆ ನಿಂತು ತಮ್ಮ ಭಕ್ತರಿಗೆ ಮಾರ್ಗದರ್ಶಿಯೂ ಭರವಸೆಯೂ ಸಾಂತ್ವನವೂ ಆಗಿದ್ದಾರೆ. ಇಲ್ಲಿಗೆ ಜಾತಿ, ಮತ, ಅಂತಸ್ತಿನ ಭೇದವಿಲ್ಲದೆ ದಿನನಿತ್ಯ ಆಗಮಿಸುವ ಅಸಂಖ್ಯಾತ ಭಕ್ತಿ ವಿಶ್ವಾಸಗಳು ಮಾತೆಯಲ್ಲಿ ತಮ್ಮ ಕಷ್ಟ ಸಂಕಟಗಳನ್ನು ಅರುಹಿ ಅವರಿಂದ ಸಾಂತ್ವನವನ್ನು ಪಡೆಯುತ್ತಿದ್ದಾರೆ. ಬಹಳಷ್ಟು ಮಂದಿ ಭಕ್ತರು ಪರಿಶುದ್ಧ ಮಾತೆಯ ಮಧ್ಯಸ್ಥಿಕೆಯ ಮೂಲಕ ದೇವರಿಂದ ಸಜ್ಜನತೆಯಿಂದ ಜೀವಿಸಲು ವರಗಳನ್ನು ಪಡೆದುಕೊಂಡಿದ್ದಾರೆ. ಇದೊಂದು ದೇವ ಮಾನವರು ಸಂಧಿಸುವ ಪುನೀತ ಕ್ಷೇತ್ರ. ಪರಿಶುದ್ಧ ತಾಯಿ ಆರೋಗ್ಯ ಮಾತೆಯ ಭಕ್ತಿಯನ್ನು ಜನಸಾಮಾನ್ಯರಲ್ಲಿ ಗಾಢವಾಗಿಸಲು ವೆಲಂಕನಿ ಮಾತೆ ಎಂಬ ಈ ಕಿರು ಚಲನಚಿತ್ರವನ್ನು ಸಿದ್ಧಪಡಿಸಲಾಗಿದೆ. ಇದು ಎಲ್ಲ ಭಕ್ತ ವಿಶ್ವಾಸಿಗಳಲ್ಲೂ ಭಕ್ತಿಯನ್ನು ಬೆಳೆಸಿ ಪರಿಶುದ್ಧ ಮಾತೆಯು ತಮ್ಮ ಪುತ್ರ ಯೇಸು ಕ್ರಿಸ್ತರನ್ನು ಅನುಕರಿಸಿದಂತೆ ನಾವು ಯೇಸು ಸ್ವಾಮಿಯನ್ನು ಅನುಕರಿಸಲು ಸಹಾಯವಾಗಲಿ ಎಂದು ಹಾರೈಸುತ್ತೇನೆ. ದೇವರು ಈ ಲೋಕವನ್ನು ಎಷ್ಟಾಗಿ ಪ್ರೀತಿಸಿದರೆಂದರೆ ತಮ್ಮ ಏಕೈಕ ಪುತ್ರನನ್ನೇ ಧಾರೆ ಎರೆದರು. ಅವರಲ್ಲಿ ವಿಶ್ವಾಸವಿಟ್ಟ ಯಾರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂಬುದೇ ದೇವರ ಉದ್ದೇಶ. ಮಾನವ ಕುಲದ ವಿಮೋಚನೆಯಲ್ಲಿ ದೇವರ ಚಿತ್ತಕ್ಕೆ ಶಿರಬಾಗಿದ ಮಾತೆ ಮರಿಯ ದೇವಪುತ್ರನ ತಾಯಿಯಾದರಲ್ಲದೆ ಸಮಸ್ತ ಮಾನವ ಕುಲದ ಮಹಾಮಾತೆಯಾದರು. ಮಾತೆ ಮರಿಯಮ್ಮನವರಿಗೆ ಅವರ ಮಕ್ಕಳಾದ ನಮ್ಮ ಮೇಲೆ ಅತೀವ ಮಮತೆ. ಇದಕ್ಕಾಗಿಯೇ ಜಗದ ವಿವಿಧೆಡೆಗಳಲ್ಲಿ ಅವರು ಹಲವಾರು ದರ್ಶನಗಳನ್ನು ಕೊಟ್ಟು ಅತ್ಯಮೂಲ್ಯ ಸಂದೇಶಗಳನ್ನು ನೀಡಿರುತ್ತಾರೆ. ವಿವಿಧ ದೇಶಗಳಲ್ಲಿ ಅವರು ದರ್ಶನಗಳನ್ನು ನೀಡಿರುತ್ತಾರಾದರೂ ಇದೀಗ ತಮ್ಮ ಮುಂದೆ ನಾವು ಸಾದರಪಡಿಸುವ ನೈಜ ಕಥಾನಕ ನಮ್ಮ ಭಾರತದ ಪುಣ್ಯ ನೆಲದಲ್ಲಿ ಘಟಿಸಿರುವುದಾಗಿದೆ. ತಮಿಳುನಾಡಿನ ಒಂದು ಪುಟ್ಟ ಹಳ್ಳಿಯಲ್ಲಿ ಓರ್ವ ಮುಗ್ಧ ಬಾಲಕನಿಗೆ ದರ್ಶನ ನೀಡುತ್ತಾರೆ ನಮ್ಮೆಲ್ಲರ ಮಮತೆಯ ಅಮ್ಮ ವೆಲಾಂಕಣಿ ಮಾತೆ.
ವಂದಿಪೆವು ನಿಮಗೆ ದೇವಮಾತೆ, ವೇಲಂಕಣಿ ತಾಯೇ ಸೌಖ್ಯದಾತೆ. ವಂದಿಪೆವು ನಿಮಗೆ ದೇವಮಾತೆ, ವೇಲಂಕಣಿ ತಾಯೇ ಸೌಖ್ಯದಾತೆ. ದೀನ ಮನದ ಭಕ್ತರಿಗೆ ಅಭಯ ಮೂರ್ತಿಯೇ, ಚರಣ ಕೆರಗಿ ಶರಣು ಎಂಬೆ ಕರುಣಾಮಯೇ. ದೀನ ಮನದ ಭಕ್ತರಿಗೆ ಅಭಯ ಮೂರ್ತಿಯೇ, ಚರಣ ಕೆರಗಿ ಶರಣು ಎಂಬೆ ಕರುಣಾಮಯೇ. ವಂದಿಪೆವು ನಿಮಗೆ ದೇವಮಾತೆ, ವೇಲಂಕಣಿ ತಾಯಿ ಸೌಖ್ಯದಾತೆಯೇ. ವಂದಿಪೆವು ನಿಮಗೆ ದೇವಮಾತೆ. ಪ್ರಭು ಯೇಸುವಿನಡಿಗೆ ಶಿರವೆಮ್ಮಾಯಿರಿಸಿ, ಮಾತೆ ವೆಲಂಕಣಿ ತಾಯ ಹೃದಯಕ್ಕಿಂದು ನಮಿಸಿ. ಪ್ರಭು ಯೇಸುವಿನಡಿಗೆ ಶಿರವೆಮ್ಮಾಯಿರಿಸಿ, ಮಾತೆ ವೆಲಂಕಣಿ ತಾಯ ಹೃದಯಕ್ಕಿಂದು ನಮಿಸಿ. ಪ್ರಾರ್ಥನೆ ಆಲಿಸಿ, ಮಕ್ಕಳ ಲಾಲಿಸಿ, ನಿಮ್ಮ ದಿವ್ಯ ಕರುಣೆಯಲ್ಲಿ ನಮ್ಮನ್ನು ಹರಸಿ. ಪ್ರಾರ್ಥನೆ ಆಲಿಸಿ, ಮಕ್ಕಳ ಲಾಲಿಸಿ, ನಿಮ್ಮ ದಿವ್ಯ ಕರುಣೆಯಲ್ಲಿ ನಮ್ಮನ್ನು ಹರಸಿ. ವಂದಿಪೆವು ನಿಮಗೆ ದೇವಮಾತೆ, ವೇಲಂಕಣಿ ತಾಯಿ ಸೌಖ್ಯದಾತೆಯೇ. ವಂದಿಪೆವು ನಿಮಗೆ ದೇವಮಾತೆ. ಭಕ್ತಿಯಿಂದ ಬೇಡುವೆವು ತಾಯೆ ನಿಮ್ಮ ವರವ, ಮುಕ್ತಿಗೊಳಿಸಿ ಸಂಕಟವ ನೀಡಿ ಸೌಖ್ಯ ಭಾಗ್ಯವ. ಭಕ್ತಿಯಿಂದ ಬೇಡುವೆವು ತಾಯೆ ನಿಮ್ಮ ವರವ, ಮುಕ್ತಿಗೊಳಿಸಿ ಸಂಕಟವ ನೀಡಿ ಸೌಖ್ಯ ಭಾಗ್ಯವ. ಪ್ರಾರ್ಥನೆ ಆಲಿಸಿ, ಮಕ್ಕಳ ಲಾಲಿಸಿ, ನಿಮ್ಮ ದಿವ್ಯ ಕರುಣೆಯಲ್ಲಿ ನಮ್ಮನ್ನು ಹರಸಿ. ಪ್ರಾರ್ಥನೆ ಆಲಿಸಿ, ಮಕ್ಕಳ ಲಾಲಿಸಿ, ನಿಮ್ಮ ದಿವ್ಯ ಕರುಣೆಯಲ್ಲಿ ನಮ್ಮನ್ನು ಹರಸಿ. ವಂದಿಪೆವು ನಿಮಗೆ ದೇವಮಾತೆ, ವೇಲಂಕಣಿ ತಾಯಿ ಸೌಖ್ಯದಾತೆಯೇ. ವಂದಿಪೆವು ನಿಮಗೆ ದೇವಮಾತೆ, ವೇಲಂಕಣಿ ತಾಯಿ ಸೌಖ್ಯದಾತೆಯೇ. ದೀನ ಮನದ ಭಕ್ತರಿಗೆ ಅಭಯ ಮೂರ್ತಿಯೇ, ಚರಣ ಕೆರಗಿ ಶರಣು ಎಂಬೆ ಕರುಣಾಮಯೇ. ದೀನ ಮನದ ಭಕ್ತರಿಗೆ ಅಭಯ ಮೂರ್ತಿಯೇ, ಚರಣ ಕೆರಗಿ ಶರಣು ಎಂಬೆ ಕರುಣಾಮಯೇ. ವಂದಿಪೆವು ನಿಮಗೆ ದೇವಮಾತೆ, ವೇಲಂಕಣಿ ತಾಯಿ ಸೌಖ್ಯದಾತೆಯೇ. ವಂದಿಪೆವು ನಿಮಗೆ ದೇವಮಾತೆ. ವಾವ್, ವಂಡರ್ಫುಲ್ ಡ್ಯಾಡಿ. ಈ ಚರ್ಚ್ ನೋಡಿ.
Yes, really amazing. ಅಲ್ಲ ರೀ, ಎಷ್ಟೊಂದು ಅದ್ಭುತವಾಗಿದೆ ರೀ ಗರ್ಜಿ. ರಿಯಲಿ ಬ್ಯೂಟಿಫುಲ್. ಹೌದು, ಈ ಅದ್ಭುತವಾದ ದೇವಾಲಯ ನೋಡುವಾಗ ಎಲ್ಲರೂ ಸಂತೋಷದಿಂದ ಮೂಕರಾಗುತ್ತಾರೆ. ಹಡಗಿನ ವಿನ್ಯಾಸದಲ್ಲಿ ರೂಪುಗೊಂಡ ಈ ದೇವಾಲಯ ಕಲ್ಮಾಡಿಯ ಸ್ಟೆಲ್ಲಾ ಮಾರಿಸ್ ದೇವಾಲಯ. ಸ್ಟೆಲ್ಲಾ ಮಾರಿಸ್ ಅಂದ್ರೆ ವೆಲಂಕಣಿ ಮಾತೆಯ ಪುಣ್ಯಕ್ಷೇತ್ರವು ಇದೆ ತಾನೇ? ಹೌದು, ಯು ಆರ್ ಕರೆಕ್ಟ್. ಇಂಥ ಪುಣ್ಯಕ್ಷೇತ್ರಕ್ಕೆ ಭೇಟಿ ನೀಡುವುದು ನಮ್ಮ ಭಾಗ್ಯ. ಬನ್ನಿ ದೇವಾಲಯಕ್ಕೆ ಹೋಗೋಣ. ವೇಲಾಂಗಣಿ ಮಾತೆ ನಮ್ಮ ಆರೋಗ್ಯದ ಆತೆ. ವೇಲಾಂಗಣಿ ಮಾತೆ ನಮ್ಮ ಆರೋಗ್ಯದ ಆತೆ. ದೀನ ಮನದ ಭಕ್ತ ಜನತೆಯ ದೀನ ಮನದ ಭಕ್ತ ಜನತೆಯ ಪೊರೆಯುವ ತಾಯಿಯೇ, ಕಾಪಾಡು ಮಾಮರಿಯೇ. ಮಮ್ಮಿ ಮಮ್ಮಿ ಮದರ್ ಮೇರಿ ಎಷ್ಟೊಂದು ಚೆನ್ನಾಗಿ ಕಾಣ್ತಾರಲ್ವಾ? ಹೌದು ಮಗು, ತುಂಬಾ ಸುಂದರವಾಗಿ ಕಾಣ್ತಾರೆ. ಈ ತಾಯಿಯನ್ನು ಆರೋಗ್ಯ ಮಾತೆ ಹಾಗೂ ವೆಲಂಕಣಿ ಮಾತೆ ಎಂದು ಕರೆಯುತ್ತಾರೆ. ನಾವು ಮೇರಿ ಮಾತೆಯ ವಿವಿಧ ರೂಪಗಳನ್ನು ನೋಡಿದ್ದೇವೆ, ಆದರೆ ಈ ಮಾತೆ ಅಪಟ ಭಾರತೀಯ ಶೈಲಿಯಲ್ಲಿದ್ದಾರೆ. ಹೌದು, ಇವರು ಭಾರತ ದೇಶದಲ್ಲಿ ದರ್ಶನ ನೀಡಿದರೆಂದು ಕೇಳಿದ್ದೇನೆ. ನನಗೂ ಹೆಚ್ಚು ಏನು ಗೊತ್ತಿಲ್ಲ. ಅದು ಅಲ್ಲೊಬ್ಬರು ಫಾದರ್ ಬರ್ತಾ ಇದ್ದಾರೆ, ಅವರನ್ನೇ ಕೇಳೋಣ. ಗುಡ್ ಮಾರ್ನಿಂಗ್ ಫಾದರ್, ಆಶೀರ್ವದಿಸಿರಿ. ಬ್ಲೆಸ್ ಮೀ ಫಾದರ್. ಗಾಡ್ ಬ್ಲೆಸ್ ಯು. ದೇವರ ಆಶೀರ್ವಾದಗಳು. ಫಾದರ್, ನಾವು ಮುಂಬೈಯಿಂದ ಈ ಪುಣ್ಯಕ್ಷೇತ್ರದ ದರ್ಶನಕ್ಕೆ ಬಂದಿದ್ದೇವೆ. ಇಲ್ಲಿಗೆ ಭೇಟಿ ನೀಡಿ ತುಂಬಾ ಸಂತೋಷವಾಯಿತು ಫಾದರ್. Father, really wonderful place. ತುಂಬಾ ಸಂತೋಷ. ಆ ಸರ್ವಶಕ್ತ ದೇವರು ಹಾಗೂ ಮಾತೆ ಮರಿಯಮ್ಮನವರು ನಿಮ್ಮನ್ನು ಆಶೀರ್ವದಿಸಲಿ. ಗುರುಗಳೇ, ನಾವು ಮೇರಿ ಮಾತೆಯ ಹಲವಾರು ಸ್ವರೂಪಗಳನ್ನು ನೋಡಿದ್ದೇವೆ, ಆದರೆ ಇವರು ಅಪ್ಪಟ ಭಾರತೀಯ ಶೈಲಿಯಲ್ಲಿದ್ದಾರಲ್ಲ. ಹೌದು, ಈ ಆರೋಗ್ಯ ಮಾತೆಯನ್ನು ವೆಲಂಕಣಿ ಮಾತೆ ಎಂದು ಕರೆಯುತ್ತಾರೆ. ವೆಲಂಕಣಿ ಮಾತೆ, ಇವರ ಬಗ್ಗೆ ಒಂದಿಷ್ಟು ವಿವರ ನೀಡುತ್ತೀರಾ ಫಾದರ್? ನಿಮ್ಮ ಆಸಕ್ತಿ ನೋಡಿ ನನಗೂ ತುಂಬಾ ಸಂತೋಷವಾಗುತ್ತಿದೆ. ಆರೋಗ್ಯ ಮಾತೆ ಮರಿಯಮ್ಮನವರು ನಮ್ಮ ಭಾರತ ದೇಶದಲ್ಲಿ 2 ಸ್ಥಳಗಳಲ್ಲಿ ದರ್ಶನ ನೀಡಿರುವ ಉಲ್ಲೇಖವಿದೆ. ಕರ್ನಾಟಕದ ಹರಿಹರದಲ್ಲಿ ಹಾಗೂ ತಮಿಳುನಾಡಿನ ವೆಲಂಕಣಿಯಲ್ಲಿ ಅವರು ದರ್ಶನ ನೀಡಿರುತ್ತಾರೆ. ವೆಲಂಕಣಿಯಲ್ಲಿಯಾ? ಅದಕ್ಕಾಗಿ ಅವರನ್ನು ವೆಲಂಕಣಿ ಮಾತೆ ಎಂದು ಕರೆಯುತ್ತಾರೆ ಅಲ್ವಾ ಫಾದರ್? ಹೌದು ಮಿತ್ರರೇ, ಪೂರ್ವದ ಲೂರ್ದ್ ಎಂದೇ ಹೆಸರುವಾಸಿಯಾಗಿರುವ ವೆಲಂಕಣಿ ಕ್ಷೇತ್ರವು ಆರೋಗ್ಯ ಮಾತೆಯ ಪುಣ್ಯಕ್ಷೇತ್ರವಾಗಿ ಬೆಳೆದು ನಿಂತಿದೆ. ಇದರ ಉಗಮವನ್ನು ಪರಿಶೀಲಿಸಿದಾಗ 16ನೇ ಶತಮಾನದ ಇತಿಹಾಸದತ್ತ ನಾವು ಪ್ರಯಾಣಿಸಬೇಕಾಗಿದೆ. ತಮಿಳುನಾಡಿನ ಸುಂದರ ಪರಿಸರದಲ್ಲಿ ಅದೊಂದು ಪುಟ್ಟ ಊರು ವೆಲಾಂಕಣಿ. ಓಹೋ, ಹೊತ್ತು ನೆತ್ತಿ ಮೇಲೇರಿ ಆಯ್ತು. ಅದು ಇದು ಅಂತ ಹೇಳಿ ಸಮಯ ಹೋದದೇ ಗೊತ್ತಾಗ್ಲಿಲ್ಲ. ಏನಣ್ಣ, ಇನ್ನೂ ಹೊರಡಿಲ್ವಾ? ಹೋಗೋಣ. ಚೆನ್ನ, ನೀನು ಬಂದ್ಬಿಟ್ಯಾ? ಸರಿ ಸರಿ, ಹೋಗೋಣ. ಲೋ ಇವಳೆ, ನಾವು ತೋಟಕ್ಕೆ ಹೋಗ್ತಾ ಇದ್ದೀವಿ. ಸರಿ, ಹೋಗ್ ಬನ್ನಿ.
ಎಲ್ಲಿ ನಿನ್ ಮುದ್ದಿನ ಮಗ ಕಾಣ್ತಾ ಇಲ್ಲ? ಹೊತ್ತು ನೆತ್ತಿಗೇಳ್ತಾ ಇದೆ. ಜಮೀನ್ದಾರ ಮನೆಗೆ ಹಾಲು ಕಳಿಸಲ್ವಾ? ಈಗ ತಾನೇ ಹಾಲು ಕರ್ದಾಯ್ತು, ಈಗ ಕಳಿಸ್ತೇನ್ರಿ. ಮೊದ್ಲು ನಿನ್ನ ಮುದ್ದಿನ ಮಗ ಎಲ್ಲಿದ್ದಾನೆ ನೋಡು, ಅವನಿಗೆ ಸ್ವಲ್ಪ ಬುದ್ಧಿ ಹೇಳು. ರೀ, ಯಾವಾಗ ನೋಡಿದ್ರು ಅವನನ್ನ ಅಂಗಿಸ್ತಿರಲ್ರಿ? ಎಷ್ಟಾದ್ರೂ ಅವನು ಚಿಕ್ಕ ಹುಡುಗ ತಾನೆ. ಇರ್ಲಿ ಬಿಡಣ್ಣ, ಇಂದಲ್ಲ ನಾಳೆ ಸರಿ ಹೋಗ್ತಾನಣ್ಣ. ಅಮ್ಮ ಅಮ್ಮ, ಈ ಮಾವಿನ ಹಣ್ಣು ನೋಡು, ಎಷ್ಟು ಚೆನ್ನಾಗಿದೆ ಅಲ್ವೇನಮ್ಮ? ಲೋ, ಅದೆಲ್ಲ ಹುಡುಗಾಟ ಬಿಡು. ಮೊದ್ಲು ಜಮೀನ್ದಾರ ಮನೆಗೆ ಹಾಲು ತಕೊಂಡೋಗು. ಲೋ ಚೆನ್ನ, ಬಾರೋ, ನಾವು ತೋಟಕ್ಕೆ ಹೋಗೋಣ. ಸರಿ ಸಾವ್ಕಾರ್ರೆ. ಅಮ್ಮ ಅಮ್ಮ, ಅಪ್ಪ ನನಗೆ ನೋಡಿ ಯಾಕೆ ರೇಗಾಡ್ತಾರಮ್ಮ? ಅವರು ಹಿರಿಯರಲ್ವಾ, ಇರ್ಲಿ ಬಿಡು. ನೋಡು, ಈ ಹಾಲನ್ನು ಜೋಪಾನವಾಗಿ ಜಮೀನ್ದಾರರ ಮನೆಗೆ ತಕೊಂಡೋಗು. ನೋಡು, ಬೇಗ ಬರ್ಬೇಕು, ತಿಳಿತಾ? ಆಚೆ ಈಚೆ ನೋಡ್ತಾ ನಿಲ್ಬೇಡ, ಹಾಲು ಜಾಗ್ರತೆ. ಸರಿ ಅಮ್ಮ. ಭಗವಂತ, ನನ್ನ ಮಗನಿಗೆ ಆರೋಗ್ಯ, ಬುದ್ಧಿವಂತಿಕೆ ಎಲ್ಲ ಕೊಟ್ಟು ಬೆಳೆಸಪ್ಪ. ಮಗು, ಗಾಬರಿಯಾಗಬೇಡ, ಹೆದರ್ಕೋಬೇಡ. ಈ ನನ್ನ ಕಂದನಿಗೆ ಸ್ವಲ್ಪ ಹಾಲನ್ನು ಕೊಡುವೆಯಾ? ಹಾಲು? ಹಾಲು ಸರಿ ಅಮ್ಮ, ಕೊಡ್ತೇನೆ. ಧನ್ಯವಾದಗಳು ಮಗು. ಸಾವ್ಕಾರ್ರೆ, ಓ ಸಾವ್ಕಾರ್ರೆ. ದನಿಗಳೇ, ಓ ದನಿಗಳೇ. ಸಾವ್ಕಾರ್ರೆ, ಸಾವ್ಕಾರ್ರೆ. ನಮಸ್ಕಾರ ಸ್ವಾಮಿ. ಏನ್ರೋ, ಎಲ್ರೂ ತಂಡ ಕಟ್ಕೊಂಡು ಬಂದಿದ್ದೀರಲ್ಲ, ಏನು ವಿಶೇಷ? ಏನ್ ಸಮಾಚಾರ? ಸಾವ್ಕಾರ್ರೆ, ನಿಮ್ಮಿಂದ ಒಂದು ಉಪಕಾರ ಆಗ್ಬೇಕಿತ್ತು ಸ್ವಾಮಿ. ಬೆಳಿಗ್ಗೆ ಬೆಳಿಗ್ಗೆ ಯಾಕೆ ತಲೆ ತಿಂತೀರಾ? ಏನಾಯ್ತ್ರ? ಲೇ ಇವಳೆ, ಅಲ್ಲಿ ಮಗ ಯಾಕೋ ಕಿರುಚುತ್ತೆ, ನೋಡ್ಕೊಳ್ಳೆ. ಏಯ್, ಎಲ್ಲಿದ್ದೀಯಾ? ಮಗು ಯಾಕೆ ಅಳ್ತಾ ಇದೆ? ಏನ್ರ, ಏನ್ ಸಮಾಚಾರ? ಸ್ವಾಮಿ, ನಿನ್ನೆ ರಾತ್ರಿ ಸುರಿದ ಮಳೆಗೆ ಕರಿಯಜ್ಜನ ಗುಡಿಸಲು ಬಿದ್ದು ಹೋಗಿದೆ. ಪಾಪ, ಅವನ ಸಂಸಾರ ಬೀದಿ ಪಾಲಾಗಿದೆ ಸ್ವಾಮಿ. ಸ್ವಾಮಿ, ನೀವೊಂದು ಮನಸ್ಸು ಮಾಡಿದರೆ ಅಂದರೆ ನಿಮ್ಮ ಮಾತಿನ ಅರ್ಥ? ಸಾವ್ಕಾರ್ರೆ, ತಾವೊಂದು ಮನಸ್ಸು ಮಾಡಿದ್ರೆ ಅವನ ಗುಡಿಸಲು ಸರಿ ಮಾಡೋಣ ಅಂತ ಬಂದ್ವಿ. ಹೋಗ್ರ ಹೋಗ್ರ, ಇದೆಂತ ಧರ್ಮಛತ್ರ ಅಂತ ತಿಳ್ಕೊಂಡಿದ್ದೀರಾ? ಹಾಗೆ ಹೇಳ್ಬೇಡಿ ಸ್ವಾಮಿ, ತಾವು ಊರಿಗೆ ದೊಡ್ಡ ಮನುಷ್ಯರು. ಏಯ್, ಅದಕ್ಕೆ ಭಿಕ್ಷೆ ಕೇಳೋಕೆ ಬಂದಿದ್ದೀರಾ ನೀವು? ಮೈ ಮುರಿದು ದುಡಿಯೋರಿಗೆ ಮಾತ್ರ ನಾನು ಮರ್ಯಾದೆ ಕೊಡುವುದು, ನಿಮ್ಮಂತ ಮುಟ್ಟಾಳರಿಗಲ್ಲ. ಸ್ವಾಮಿ, ಏನಾದರೂ ಮಾಡಿ ಸ್ವಾಮಿ. ಏಯ್, ಹೋಗ್ರ ಹೋಗ್ರ.
ಯಾಕೆ ಮಗು ಅಳ್ತಾ ಇದೆ ಕೇಳಿದ್ರೆ ಅರ್ಥ ಆಗಲ್ವಾ? ನಾನಾದ್ರೂ ಏನು ಮಾಡ್ಲಿರಿ, ಮಗುವಿಗೆ ಹಸಿವಾಗಿದೆ. ದಿನ ಬರುತ್ತಿದ್ದ ಹಾಲಿನ ಪುಟ್ಟ ಇನ್ನೂ ಬಂದಿಲ್ಲ. ಏನು ಇನ್ನೂ ಬಂದಿಲ್ಲ? ಈ ನನ್ನ ಮಕ್ಕಳಿಗೆ ಹೊಟ್ಟೆ ತುಂಬಿದೆ. ಅವನು ಕಾಸಿಗೆ ಪ್ರಯೋಜನ ಇಲ್ಲದ ಹುಡುಗ. ಬರ್ಲಿ ಬರ್ಲಿ, ಅವನ ಚರ್ಮ ಸುಲಿತೇನೆ. ಎಲ್ರು ಕಳ್ಳ ಮಕ್ಕಳು, ಸೋಮಾರಿಗಳು. ಬಿಟ್ಟು ಅನ್ರಿ, ಹಬ್ಬ ಬಂದೇ ಬಿಟ್ಟ. ಏನು ಮಾರಾಯ, ಹೆಜ್ಜೆ ಮೇಲೆ ಹೆಜ್ಜೆ ಹಾಕೊಂಡು ಬರ್ತಾ ಇದೆ ಅಲ್ಲ, ಏನ್ ತಡ? ಮಗು ಅಳ್ತಾ ಇದೆ, ಯಾಕಿಷ್ಟು ತಡ? ಸಾವುಕಾರೆ ಅದು ಅದು ಸಾವುಕಾರೆ ಅದು ಅದು. ಏನೋ ಮುಟ್ಟಾಳ, ನಿದ್ದೆ ಕಣ್ಣಲ್ಲಿದ್ಯಾ? ಸರಿಯಾಗಿ ಬಗಳು. ಏನಾಯ್ತು? ನೋಡ್ರಿ, ಅವನನ್ನು ಎದರಿಸಬೇಡಿ. ಮಗು ಹಾಲು ಕೊಡು. ಇಲ್ಲಿ ಬಾ, ಈಗ ಹೇಳು ಏನಾಯ್ತು? ಸಾವುಕಾರೆ ಸಾವುಕಾರೆ ಹಾಲು ಕಡಿಮೆ ಇದೆ ಸಾವುಕಾರೆ. ಲೇ ಕತ್ತೆ, ಮೊದ್ಲೇ ನಿದ್ದೆ ಕಣ್ಣಲ್ಲಿದ್ದೀಯಾ, ಈಗ ಹಾಲು ಕಡಿಮೆ ಅಂತ ಹೇಳ್ತೀಯ? ನಿನ್ನನ್ನು ಮಾಡ್ತೇನೆ ನೋಡು, ಬಾ ಇಲ್ಲಿ. ನಿಜ ಹೇಳು, ಏನಾಯ್ತು? ಹಾಲು ಯಾರಿಗೆ ಮಾರಿಬಿಟ್ಟೆ? ನೋಡು, ನಿಜ ಹೇಳು, ಇಲ್ಲದಿದ್ದರೆ ನಿನ್ನ ಚರ್ಮ ಸುಲಿದು ಬಿಡ್ತೇನೆ. ಇಲ್ಲ ಸಾವುಕಾರೆ, ಇಲ್ಲ, ಯಾರಿಗೂ ಮಾರಿಲ್ಲ, ನಾನು ಕುಡಿಲಿಲ್ಲ. ಸಾವುಕಾರೆ ಸಾವುಕಾರೆ, ನಾನು ನಿಮ್ಮ ಮನೆಗೆ ಹಾಲು ತಕೊಂಡು ಬರುವಾಗ ಅದು ಅದು ಆಕಾಶ ಅಂತೆ, ಹೆಂಗಸಂತೆ, ಮಗು ಅಂತೆ. ಆಕಾಶವಂತೆ, ಹೆಂಗಸಂತೆ, ಮಗುವಂತೆ. ಏನು ಇಂಥ ಕತೆ ಕಟ್ಟಿ ಹೇಳಿದ್ರೆ ನಾನು ನಂಬ್ತೇನೋ? ಸಾವುಕಾರೆ ಸಾವುಕಾರೆ, ನಾನು ಹೇಳಿದ್ದು ನಿಜ ಸಾವುಕಾರೆ. ಆಕಾಶದಲ್ಲಿ ತಾಯಿ ಮಗು ಕಂಡಿದ್ದು ಸಹ ನಿಜ, ಮಗುವಿಗೆ ಹಾಲು ಕೇಳಿದ್ದು ಸಹ ನಿಜ. ಏನು ನನ್ನಲ್ಲಿ ಮಕ್ಕಳ ಕತೆ ಹೇಳ್ತಾ ಇದ್ದೀಯಾ? ಸರಿ, ನಿನ್ನ ಅಪ್ಪನನ್ನು ಕರೆಸ್ತೇನೆ, ಇಲ್ಲೇ ನಿಂತ್ಕೋ. ರೀ ರೀ ಬನ್ರಿ ಇಲ್ಲಿ, ಹಾಲು ಉಕ್ಕಿ ಬರುತ್ತಾ ಇದೆ ರೀ, ನನಗೆ ಭಯ ಆಗ್ತದ್ರಿ. ಏನೇ ನಿಂದು ಗೋಳು? ಬೆಳಿಗ್ಗೆಯಿಂದ ಹಾಲು ಹಾಲು ಅಂತ ಆಡಾಯ್ತಲ್ಲ. ನೋಡ್ರಿ, ಹಾಲು ಉಕ್ಕಿ ಹರಿತಾ ಇದೆ, ನನಗೆ ಭಯ ಆಗ್ತಾ ಇದ್ದೀರಿ. ಏನೇ ನಿನ್ನ ಕರ್ಮ? ನಡಿ ನೋಡೋಣ. ಅಲ್ಲೋಡಿ, ಹಾಲು ಹೊಳೆಯಾಗಿ ಹರಿತಾ ಇದೆ, ಇದೇನು ವಿಶೇಷ? ಅಬ್ಬಾ, ಹಾಲು ಉಕ್ಕಿ ಉಕ್ಕಿ ಬರುತ್ತಾ ಇದೆ. ಇದೊಂದು ದೊಡ್ಡ ಪವಾಡವೇ ಸರಿ. ನಾನು ಹೋಗಿ 4 ಜನರಿಗೆ ಹೋಗಿ ಹೇಳಿ ಬರ್ತೀನಿ. ಹೌದು, ಇದೊಂದು ವಿಶೇಷ ಪವಾಡವೇ ಸರಿ. ಆ ಹುಡುಗ ಹೇಳಿದ್ರಲ್ಲಿ ಏನೋ ಸತ್ಯ ಅಡಗಿದೆ.
ಏಳು ಪುಟ್ಟ ಏಳು, ಇನ್ನೊಮ್ಮೆ ಏಳು. ಏನಾಯ್ತು? ಸಾವುಕಾರೆ, ನಾನು ಹೇಳಿದ್ದು ಎಲ್ಲ ನಿಜ. ಆ ಅಮ್ಮ ಆಕಾಶದಲ್ಲಿ ಕಂಡಿದ್ದು ಸಹ ನಿಜ. ಮಗು ಹಾಲು ಕುಡಿದಿರುವುದು ಸಹ ನಿಜ ಸಾವುಕಾರೆ. ತಿಳಿಯಿತು ತಿಳಿಯಿತು, ಇದರಲ್ಲಿ ಏನೋ ದೈವಿಕ ಶಕ್ತಿ ಅಡಗಿದೆ. ಆ ಅಮ್ಮ ನನ್ನ ಕಣ್ಣು ತೆರೆಸಿದ್ದಾಳೆ. ನಡಿ, ನಾನು ನಿನ್ನ ಜೊತೆ ಬರುತ್ತೇನೆ. ನನಗೆ ಆ ಸ್ಥಳ ತೋರಿಸು. ಬನ್ನಿ ಬನ್ನಿ, ನಾವು ಹೋಗಿ ನೋಡೋಣ ಅದೇನಂತ. ಸರಿ ಸರಿ, ನೀವ್ ಹೇಳುದು ಸರಿ, ನಾವು ಹೋಗೋಣ, ನೋಡೋಣ. ಸಾವುಕಾರೆ, ನಾನು ಕುಳಿತದ್ದು ಇದೇ ಮರದ ಕೆಳಗೆ. ಅಲ್ಲಿ ಆ ಆಕಾಶದಲ್ಲಿ ಆ ಅಮ್ಮ ಪ್ರತ್ಯಕ್ಷರಾದರು. ಅಮ್ಮ ತಾಯೇ, ನೀನು ಯಾರೇ ಆಗಿರಲಿ, ನೀನು ದೇವಲೋಕದಿಂದಲೇ ದರ್ಶನ ನೀಡಿದ್ದೀಯೆಂದು ನಾನು ನಂಬುತ್ತೇನೆ. ನೋಡಿ, ತಾಯಿ ಮಗು ಅಂತ ಈ ಮಗು ಹೇಳ್ತಾ ಇದೆಯಲ್ಲ, ಅದು ಕ್ರಿಸ್ತುವರ ಮರಿಯಮ್ಮನೇ ಆಗಿರಬೇಕು. ನೀನು ಹೇಳಿರುವುದು ನಿಜ. ಇದು ಮರಿಯಮ್ಮನವರ ದರ್ಶನವೇ ಸರಿ. ತಾಯಿಯ ದರ್ಶನ ಈ ಹುಡುಗನ ಭಾಗ್ಯವೇ ಸರಿ. ಅಮ್ಮ ತಾಯೇ, ನೀನು ದೇವತಾ ಸ್ವರೂಪಿಣಿ. ನಿನ್ನ ದರ್ಶನದಿಂದ ಈ ಸ್ಥಳವನ್ನು ಪಾವನಗೊಳಿಸಿದ್ದೀಯ. ನಮ್ಮೆಲ್ಲರನ್ನು ಅರಸಿ ಕಾಪಾಡು ತಾಯೇ. ದೇವ ಮಾತೆಯೇ ನಿಮ್ಮ ವಂದಿಪೆ, ಯೇಸು ತಾಯಿಯೇ ನಿಮ್ಮ ಪಾದ ಕೆರಗುವೆ. ದೇವ ಮಾತೆಯೇ ನಿಮ್ಮ ವಂದಿಪೆ, ಯೇಸು ತಾಯಿಯೇ ನಿಮ್ಮ ಪಾದ ಕೆರಗುವೆ. ಅಮ್ಮ ಬನ್ನಿರಕ್ಕ ನೀವು ಹಣತೆ ಹಚ್ಚಿರೋ, ನಮ್ಮೂರಿನಾಗೆ ಮೊಗದ ಮೇಲೆ ನಗುವ ಚೆಲ್ಲಿರೋ. ಬನ್ನಿರಣ್ಣ ನೀವು ಹೂವ ತನ್ನೀರೋ, ಸಂತೋಷದಿಂದ ದೇವರ ಪಾದಕ್ಕೆ ಶಿರವ ಬಾಗಿರೋ. ಬೆಳಕಿನ ಕಿರಣವು ಬಾನಲಿ ಮಿಂಚಿತು, ಹರುಷದ ನಗು ಬೀರಿ ಸಂಭ್ರಮವನ್ನು ಸಾರಿ. ಬೆಳಕಿನ ಕಿರಣವು ಬಾನಲಿ ಮಿಂಚಿತು, ಹರುಷದ ನಗು ಬೀರಿ ಸಂಭ್ರಮವನ್ನು ಸಾರಿ. ದುಃಖದ ಮಂಗದು ಕ್ಷಣದಲ್ಲಿ ಕರಗಿತು, ಪ್ರೀತಿ
ಸಂತೋಷವ ಮೀರಿ ದುಃಖದ ಮಂಜನು ಕ್ಷಣದಲ್ಲಿ ಕರಗಿತು ಪ್ರೀತಿಯ ಗಿರಿಯಲ್ಲಿ ಸಂತೋಷವ ಮೀರಿ ಬನ್ನಿ ಬನ್ನೀರು ನಗುವ ಚೆಲ್ಲೀರು ಬನ್ನಿ ಬನ್ನೀರು ಆ ದೇವನ ಹೊಗಳೀರು ಬನ್ನಿ ಬನ್ನೀರೋ ನಗುವ ಚೆಲ್ಲೀರೋ ಬನ್ನಿ ಬನ್ನೀರೋ ಆ ದೇವನ ಹೊಗಳೀರೋ ಬನ್ನಿರಕ್ಕ ನೀವು ಹಣತೆ ಹಚ್ಚೀರು ನಮ್ಮೂರಿನಾಗೆ ಮೊಗದ ಮೇಲೆ ನಗುವ ಚೆಲ್ಲೀರು ಬನ್ನಿರಣ್ಣ ನೀವು ಹೂವ ತನ್ನೀರೋ ಸಂತೋಷದಿಂದ ದೇವರ ಪಾದಕ್ಕೆ ಶಿರವ ಬಾಗಿರೋ ಬರಡು ನೆಲದಲ್ಲಿ ಜಲವು ಹರಿಯಿತು ಕಿಲಕಿಲ ನಗು ಬೀರಿ ಸಂಭ್ರಮವನ್ನು ಸಾರಿ ಬರಡು ನೆಲದಲ್ಲಿ ಜಲವು ಹರಿಯಿತು ಕಿಲ ಕಿಲ ನಗು ಬೀರಿ ಸಂಭ್ರಮವನ್ನು ಸಾರಿ ಹೃದಯ ವೀಣೆಯು ಗೀತೆ ಹಾಡಿತು ರಾಗದ ಬೆನ್ನೇರಿ ಸಂತಸವನ್ನು ಬೀರಿ ಹೃದಯ ವೀಣೆಯು ಗೀತೆ ಹಾಡಿತು ರಾಗದ ಬೆನ್ನೇರಿ ಸಂತಸವನ್ನು ಬೀರಿ ಬನ್ನಿ ಬನ್ನೀರು ನಗುವ ಚೆಲ್ಲೀರು ಬನ್ನಿ ಬನ್ನೀರು ಆ ದೇವನ ಹೊಗಳೀರು ಬನ್ನಿ ಬನ್ನೀರೋ ನಗುವ ಚೆಲ್ಲೀರೋ ಬನ್ನಿ ಬನ್ನೀರೋ ಆ ದೇವನ ಹೊಗಳೀರೋ ಬನ್ನಿರಕ್ಕ ನೀವು ಹಣತೆ ಹಚ್ಚೀರು ನಮ್ಮೂರಿನಾಗೆ ಮೊಗದ ಮೇಲೆ ನಗುವ ಚೆಲ್ಲೀರು ಬನ್ನಿರಣ್ಣ ನೀವು ಹೂವ ತನ್ನೀರೋ ಸಂತೋಷದಿಂದ ದೇವರ ಪಾದಕ್ಕೆ ಶಿರವ ಬಾಗಿರೋ ಹೀಗೆ ವೆಲಂಕಣಿ ಎಂಬ ಪುಟ್ಟ ಹಳ್ಳಿಯಲ್ಲಿ ಮಾತೆಯ ದರ್ಶನದಿಂದ ಹೊಸ ಅಧ್ಯಾಯವೊಂದು ತೆರೆದುಕೊಂಡಿತು. ಗುರುಗಳೇ, ಈ ಘಟನೆಯನ್ನು ಕೇಳುವಾಗ ನಮಗೆ ತುಂಬಾ ಸಂತೋಷವಾಗುತ್ತಿದೆ. ಓಹೋ, ಈಗ ತಿಳಿಯಿತು. ವೆಲಂಕಣಿಯಲ್ಲಿ ದರ್ಶನ ನೀಡಿದ ಮಾತೆಯನ್ನು ವೆಲಂಕಣಿ ಮಾತೆ ಎಂದು ಕರೆಯುತ್ತಾರೆ ಅಲ್ಲವೇ ಗುರುಗಳೇ? ಹೌದಮ್ಮ, ಈ ಪವಾಡವು 16ನೇ ಶತಮಾನದಲ್ಲಿ ನಡೆಯಿತು. ವೆಲಂಕಣಿ ಮಾತೆಯ ಭಕ್ತಿಯು ಪ್ರಾರಂಭಗೊಂಡು ದಿನೇ ದಿನೇ ಎಲ್ಲರ ಮನೆಗಳಲ್ಲಿ ಹರಡಿತು. ಹಲವು ವರ್ಷಗಳ ಬಳಿಕ ಮರಿಯಮ್ಮನವರು ಇನ್ನೊಮ್ಮೆ ಅಲ್ಲಿ ದರ್ಶನ ನೀಡಿದರು. ಅವರು ಪುನಃ ಅಲ್ಲಿ ಕಾಣಿಸಿಕೊಂಡರೆ ಫಾದರ್? ಎರಡನೇ ಬಾರಿ ಅವರು ನೀಡಿದ ದರ್ಶನ ಇನ್ನೊಂದು ಪವಾಡಕ್ಕೆ ಕಾರಣವಾಯಿತು. ಅಷ್ಟೇ ಅಲ್ಲ, ಆರೋಗ್ಯ ಮಾತೆಯ ದೇವಾಲಯದ ನಿರ್ಮಾಣಕ್ಕೆ ನಾಂದಿಯಾಯಿತು. ಅದೊಂದು ಮನ ಕಲಕುವ ಘಟನೆ. ಅದೇನು ಘಟನೆ ಹೇಳಿ ಗುರುಗಳೇ? ಹೇಳಿ ಗುರುಗಳೇ, ಪ್ಲೀಸ್. ಆ ಹಳ್ಳಿಯಲ್ಲಿ ಓರ್ವ ವಿಧವೆ ತನ್ನ ವಿಕಲಾಂಗ ಮಗನೊಂದಿಗೆ ಕಡು ಬಡತನದಲ್ಲಿ ಜೀವನ ಸಾಗಿಸುತ್ತಿದ್ದರು. ಅಲ್ಲಮ್ಮ, ಎಲ್ಲಿ ಹೋಗಿದ್ದೆ? ಬಹಳ ದಿನಗಳಾಯ್ತು ನಿನ್ನ ನೋಡದೆ. ಏನು ಹೇಳುವುದಮ್ಮ, ಎಲ್ಲ ನನ್ನ ಕರ್ಮ ಕರ್ಮ ಕರ್ಮ. ನನ್ನ ಅತ್ತೆ ಮುದಿ ಕತ್ತೆ 1 ವಾರದಿಂದ ಜ್ವರ ಅಂತ ಮಲಗಿಬಿಟ್ಟಿದೆ. ಕೆಲ್ಸ ಮಾಡಿ ಮಾಡಿ ನನ್ನ ಸೊಂಟದ ಕೀಲ್ ಜಾರಿ ಬಿಟ್ಟಿದೆ ಅಮ್ಮ. ಆ ಮುದಿ ಹೆಂಗ್ಸು ಬಹಳ ಘಾಟಿ ಹೆಂಗ್ಸು. ಆ ಹೆಂಗ್ಸತ್ರ ನೀನು ಹೇಗೆ ದಿನ ತೆಗಿತೀಯ? ಅಂದ ಹಾಗೆ ನಿನ್ನ ಗಂಡ ಏನು ಹೇಳುದಿಲ್ವಾ? ನನ್ನ ಗಂಡ ಇನ್ನೊಂದು ದಂಡ. ಅವರ ಅಮ್ಮ ಹೇಳಿದ ತರ ಕೋತಿ ತರ ಕುಣಿತಾ ಇರ್ತಾರೆ. ಹೌದಮ್ಮ, ನೀನು ಹೇಳುದು ಸರಿ. ಗಂಡ ಇದ್ರೂ ಒಂದು ಕತೆ, ಇಲ್ಲದಿದ್ರೂ ಇನ್ನೊಂದೇ ಕತೆ. ನೋಡೆ ನೋಡೆ, ಅಲ್ಲೊಬ್ಳು ಮಿಡ್ಕಿಲೇಡಿ ಬರ್ತಾ ಇದ್ದಾಳೆ. ಅವಳಿಗೇನು ದಾಡಿಯ? ಇದ್ದೊಬ್ಬ ಗಂಡ ನೆಗ್ದು ಬಿದ್ದೋದ. ಇವಳು ಪಾತ್ರಗೀತಿ ತರ ಹಾರಾಡ್ತಾಳೆ. ಎಷ್ಟು ಹಾರಾಡಿದ್ರು ಏನ್ ಬಂತು? ಇದ್ದೊಬ್ಬ ಮಗನಿಗೂ ಕಾಲಿಲ್ಲ ಅಲ್ಲ. ಆಡಿದ ಪಾಪ ಸುತ್ಕೊಳ್ಳೋದಂದ್ರೆ ಹೀಗೆ.
ಏನಮ್ಮ ನೀವಿಬ್ರು ಸೇರಿ ಅವಳ ಜಾತಕ ಯಾಕೆ ಜಾಲಾಡ್ತೀರಾ? ಪಾಪ, ಅವಳ ಕಷ್ಟ ಅವಳಿಗೆ. ಏನೇ ನಿನ್ಗೇನು ಗೊತ್ತೇ ಒಳಗಿನ ಕತೆ? ನನ್ಗೆ ಒಳಗಿನ ಕತೆನೂ ಬೇಡ, ಹೊರಗಿನ ಕತೆನೂ ಬೇಡ. ಸುಮ್ನೆ ಏನೇನು ಮಾತನಾಡಬೇಡಿ. ಪಾಪ, ಎಳೆ ಪ್ರಾಯದಲ್ಲಿ ವಿಧವೆಯಾಗಿ ಬಡತನದಲ್ಲಿ ಕೊರಗ್ತಾ ಇದ್ದಾಳೆ. ಅವ್ರಿವ್ರ ಮನೆಯಲ್ಲಿ ಕೂಲಿ ನಾಲಿ ಮಾಡ್ತಾಳೆ. ಪಾಪ, ಕಾಲಿಲ್ಲದ ಹುಡುಗ ಬೇರೆ. ಆ ಕಾಲಿಲ್ಲದ ಮಗು ಮಜ್ಜಿಗೆ ಮಾರುತ್ತೆ. ಅಂತವರ ಬಗ್ಗೆ ಏನೇನು ಮಾತಾಡಬೇಡಿ. ನೋಡು, ಆ ಹಾಲಿನ ಹುಡುಗನಿಗೆ ಆಕಾಶದಲ್ಲಿ ಕಾಣಿಸಿಕೊಂಡ ಅಮ್ಮ ಆರೋಗ್ಯ ಮಾತೆಯಾಗಿದ್ದಾರಂತೆ. ಎಷ್ಟೋ ಜನರ ರೋಗಗಳನ್ನು ಅವರು ಗುಣಪಡಿಸಿದ್ದಾರಂತೆ. ಧೈರ್ಯಗೆಡಬೇಡ. ಆರೋಗ್ಯ ಮಾತೆಯಲ್ಲಿ ಬೇಡಿಕೋ, ಎಲ್ಲಾ ಒಳ್ಳೆದಾಗುತ್ತೆ. ಅಮ್ಮ, ನನಗೆ ಕಾಲು ಬರುತ್ತಾ ಅಮ್ಮ? ನನಗೆ ನಡೆಯಕ್ಕೆ ಆಗುತ್ತಾ? ಮಗುವಿನ ಆಸೆ ನೋಡಿದ್ರೆ ನನಗೆ ಕಣ್ಣೀರು ಬರುತ್ತೆ. ಅಕ್ಕ, ನಾನು ಆರೋಗ್ಯ ಮಾತೆಯಲ್ಲಿ ಕೇಳಿಕೊಳ್ಳುತ್ತೇನೆ, ಖಂಡಿತವಾಗಿಯೂ ಬೇಡಿಕೊಳ್ಳುತ್ತೇನೆ. ಸರಿ ಅಮ್ಮ, ದೇವರು ಹಾಗೂ ಆರೋಗ್ಯ ಮಾತೆ ನಿಮ್ಮನ್ನು ಹಾಗೂ ನಿಮ್ಮ ಮಗುವನ್ನು ಚೆನ್ನಾಗಿಡಲಿ. ಬೇಲಾಂಗಣಿ ಮಾತೆ ನಮ್ಮ ಆರೋಗ್ಯದ ಆತೆ, ಬೇಲಾಂಗಣಿ ಮಾತೆ ನಮ್ಮ ಆರೋಗ್ಯದ ಆತೆ, ದೀನ ಮನದ ಭಕ್ತ ಜನತೆಯ, ದೀನ ಮನದ ಭಕ್ತ ಜನತೆಯ ಪೊರೆಯುವ ತಾಯಿಯೇ, ಕಾಪಾಡು ಮಾಮರಿಯೇ, ಕಾಪಾಡು ಮಾಮರಿಯೇ. ನಮೋ 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 ಮಾತೆ, ನಮೋ 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 ತಾಯಿ, ನಮೋ 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 ಮಾತೆ, ನಮೋ 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 ತಾಯಿ. ನೂರಾರು ಬಾರಿ ನಾ ಬರುವೆ ತಾಯೇ ನಿನ್ನ ಮಮತೆಯ ಸವಿಯಲು, ನೂರಾರು ಬಾರಿ ನಾ ಬರುವೆ ತಾಯೇ ನಿನ್ನ ಮಮತೆಯ ಸವಿಯಲು. ದೀನ ಹೃದಯವೇ ದಿವ್ಯ ಕರುಣೆಯೇ, ದೀನ ಹೃದಯವೇ ದಿವ್ಯ ಕರುಣೆಯೇ, ವಾತ್ಸಲ್ಯ ವರದಾನವೇ ತವ ಚರಣಕ್ಕೆ ಮಣಿಯುವೆ, ತವ ಚರಣಕ್ಕೆ ಮಣಿಯುವೆ. ನಮೋ 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 ಮಾತೆ, ನಮೋ 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 ತಾಯಿ, ನಮೋ 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 ಮಾತೆ, ನಮೋ 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 ತಾಯಿ. ಅಮ್ಮ, ತಾಯೇ, ನನ್ನ ಕಷ್ಟ ಸಂಕಷ್ಟ ಎಲ್ಲವೂ ನಿನಗೆ ಗೊತ್ತು. ಅಮ್ಮ, ನಾನು ನನಗಾಗಿ ಏನು ಬೇಡುತ್ತಿಲ್ಲಮ್ಮ. ಅಮ್ಮ ತಾಯೇ, ನನ್ನ ಕರುಳಿನ ಕುಡಿ ನಡೆಯಲು ಆಗದೆ ಅಸಹಾಯಕ ಪರಿಸ್ಥಿತಿಯಲ್ಲಿ ತೆವಳಿಕೊಂಡು ಬರುವಾಗ ನನ್ನಿಂದ ನೋಡಲು ಆಗುವುದಿಲ್ಲಮ್ಮ. ಅಮ್ಮ, ನನ್ನ ಮಗುವನ್ನು ಕಾಪಾಡಮ್ಮ. ನನ್ನಿಂದ ಅವನನ್ನು ತೆವಳಿಕೊಂಡು ಬರುವಾಗ ನೋಡಲು ಆಗುವುದಿಲ್ಲಮ್ಮ. ಕರುಣಿಸಮ್ಮ, ಹರಸಮ್ಮ, ನನ್ನ ಮಗನನ್ನು ಹರಸಮ್ಮ.
ಅಮ್ಮ ಈ ಹೂವನ್ನು ಆ ಅಮ್ಮನಿಗೆ ಕೊಡಮ್ಮ. ಅಮ್ಮ ಅಮ್ಮ ಮಗು, ನೀನು ನಾಗಪಟ್ಟಣಕ್ಕೆ ಹೋಗಬೇಕು. ಅಲ್ಲಿ ನನ್ನೊಬ್ಬ ಪರಮ ಭಕ್ತನಿದ್ದಾನೆ. ನನ್ನ ದರ್ಶನ ಸ್ಥಳದಲ್ಲಿ ನನಗಾಗಿ ಒಂದು ದೇವಾಲಯವನ್ನು ಕಟ್ಟಿಸಬೇಕೆಂದು ನೀನು ಅವರಿಗೆ ಹೇಳಬೇಕು. ಸರಿ ಅಮ್ಮ, ನಾನು ಈಗಲೇ ಹೊರಟೆ. ಅಮ್ಮ, ನೀನು ಇದನ್ನು ಏನು ಹೇಳ್ಬಿಟ್ಟಿ ಅಮ್ಮ? ನನಗೆ ಎದ್ದು ನಿಲ್ಲಲು ಆಗುವುದಿಲ್ಲ ಅಮ್ಮ, ನನಗೆ ಎದ್ದು ನಿಲ್ಲಲು ಆಗುವುದಿಲ್ಲ ಅಮ್ಮ. ಅಳಬೇಡ ಮಗು, ಅಳಬೇಡ. ನೋಡು, ಎದ್ದು ನಿಲ್ಲು. ಅಮ್ಮ ಅಮ್ಮ, ನನ್ನ ಕಾಲ್ ಸರಿ ಆಯ್ತಮ್ಮ, ನಾನು ನಿಲ್ಲಬಲ್ಲೆ, ನಾನು ನಡೆಯಬಲ್ಲೆ ಅಮ್ಮ. ಅಮ್ಮ, ನಾನು ನಿಲ್ಲಬಲ್ಲೆ ಅಮ್ಮ. ಧನ್ಯವಾದಗಳು ತಾಯೇ, ಧನ್ಯವಾದಗಳು. ಅಲ್ ನೋಡೆ, ಅವನ್ ನಮ್ ಕೇರಿ ಹುಡುಗನಲ್ವೇ? ಹೌದಲ್ಲ, ಕಾಲಿಲ್ಲದವನು ನಡ್ಕೊಂಡು ಬರ್ತಾನಲ್ಲ. ಇದ್ರಲ್ಲೇನೋ ವಿಶೇಷ ಇದೆ. ಇದೆಲ್ಲ ಏನೋ ನಡೀತಾ ಇದ್ಯಾ, ಕುಣಿತಾ ಇದ್ಯಾ? ಏನಾಯ್ತು ಮಗು ನಿನ್ಗೆ? ಸರಿಯಾಗಿ ಬಿಟ್ಟಿಯಲ್ಲ. ಇದೆಲ್ಲ ಅಮ್ಮನ ಪವಾಡ. ನಾನೀಗ ನಾಗಪಟ್ಟಣಕ್ಕೆ ಹೋಗ್ತೀನಿ. ಅಮ್ಮ ತಾಯೇ, ನಿನ್ನ ಮಹಿಮೆ ಅಪಾರ. ಒಲವಿನ ಸರಿಯೇ ಅಮ್ಮ, ದೀನರಾಶ್ರಯವೇ ಅಮ್ಮ, ಒಲವಿನ ಸರಿಯೇ ಅಮ್ಮ, ದೀನರಾಶ್ರಯವೇ ಆರೋಗ್ಯವರದಾತೆ
ಸಾವುಕಾರ್ಲೆ, ಅಲ್ಲಿ ನೋಡಿ, ಹುಡುಗ ಈ ಕಡೆ ಬರ್ತಾ ಇದ್ದಾನೆ. ಅವನು ಮರದ ಕೆಳಗೆ ಮಜ್ಜಿಗೆ ಮಾರುತ್ತಿದ್ದ ಹೆಳವನಲ್ಲವೇ? ಇದೇನಾಶ್ಚರ್ಯ, ಆ ಹುಡುಗ ಕುಣಿತಾ ಕುಣಿತಾ ಬರ್ತಿದ್ದಾನೆ. ಆಕೆ ಇನ್ಯಾರೂ ಅಲ್ಲ, ಯೇಸುಕಂದನ ತಾಯಿ ಮರಿಯಮ್ಮ. ಮಗು, ಅಮ್ಮನ ಅಪ್ಪಣೆಯಂತೆ ನಾನು ದೇವಾಲಯವನ್ನು ಕಟ್ಟಿಸುತ್ತೇನೆ. ಅಮ್ಮನ ಅಪ್ಪಣೆಯಂತೆ ನಾನು ದೇವಾಲಯವನ್ನು ಕಟ್ಟಿಸುತ್ತೇನೆ. ದೇವ ಮಾತೆಯೇ ನಿಮ್ಮ ವಂದಿಪೆ, ಯೇಸು ತಾಯಿಯೇ ನಿಮ್ಮ ಪಾದ ಕೆರಗುವೆ. ದೇವ ಮಾತೆಯೇ ನಿಮ್ಮ ವಂದಿಪೆ, ಯೇಸು ತಾಯಿಯೇ ನಿಮ್ಮ ಪಾದ ಕೆರಗುವೆ. ಅಮ್ಮ ಅಲೆಗಳಲ್ಲಿ ತೇಲಿ ಬಂದೆ ಅಮ್ಮ ನೀನು, ವಂದನೆ ವಂದನೆ ನಿಮಗೊಂದನೆ. ಕಡಲಿನ ಅಲೆಗಳಲ್ಲಿ ತೇಲಿ ಬಂದೆ ಅಮ್ಮ ನೀನು, ವಂದನೆ ವಂದನೆ ನಿಮಗೊಂದನೆ. ಮರಳಿನ ಚಿತ್ತಾರದಿ ಮೂಡಿ ಬಂದೆ ಅಮ್ಮ ನೀನು, ವಂದನೆ ವಂದನೆ ನಿಮಗೊಂದನೆ. ಮರಳಿನ ಚಿತ್ತಾರದಿ ಮೂಡಿ ಬಂದೆ ಅಮ್ಮ ನೀನು, ವಂದನೆ ವಂದನೆ ನಿಮಗೊಂದನೆ. ಭಕ್ತಿಯಿಂದ ನಮಿಸುವೆವು ನಿಮ್ಮ ಪಾದಕ್ಕೆ, ಪ್ರೀತಿಯಿಂದ ಮಾಡುವೆವು ನಿಮ್ಮ ಚರಣಕ್ಕೆ. ಕಡಲಿನ ಅಲೆಗಳಲ್ಲಿ ತೇಲಿ ಬಂದೆ ಅಮ್ಮ ನೀನು, ವಂದನೆ ವಂದನೆ ನಿಮಗೊಂದನೆ. ಕಡಲಿನ ಅಲೆಗಳಲ್ಲಿ ತೇಲಿ
ಮಮತೆಯಿಂದ ಬಾಳು ಬೆಳಗಿದೆ. ಕಣ್ಣೀರಿನ ಕಥೆಯು ಮುಗಿದು ಸುಖವ ಹಾಡಿದೆ. ಮಾತೆಯ ಮಮತೆಯಿಂದ ಬಾಳು ಬೆಳಗಿದೆ. ಕಡಲಿನ ಅಲೆಗಳಲ್ಲಿ ತೇಲಿ ಬಂದೆ ಅಮ್ಮ ನೀನು ವಂದನೆ ವಂದನೆ ನಿಮಗ್ ವಂದನೆ. ಕಡಲಿನ ಅಲೆಗಳಲ್ಲಿ ತೇಲಿ ಬಂದೆ ಅಮ್ಮ ನೀನು ವಂದನೆ ವಂದನೆ ನಿಮಗ್ ವಂದನೆ. ಕಡಲಿನ ಅಲೆಗಳಲ್ಲಿ ತೇಲಿ ಬಂದೆ ಅಮ್ಮ ನೀನು ವಂದನೆ ವಂದನೆ ನಿಮಗ್ ವಂದನೆ. ಕಡಲಿನ ಅಲೆಗಳಲ್ಲಿ ತೇಲಿ ಬಂದೆ ಅಮ್ಮ ನೀನು ವಂದನೆ ವಂದನೆ ನಿಮಗ್ ವಂದನೆ. ಶ್ರೀಲಂಕಾದಿಂದ ಬರುತ್ತಿದ್ದ ಪೋರ್ಚುಗೀಸರ ಹಡಗೊಂದು ಕಡಲಿನ ನಡುವೆ ಭಯಂಕರ ಬಿರುಗಾಳಿಗೆ ತುತ್ತಾಯಿತು. ಪ್ರಕ್ಷುಬ್ಧ ಕಡಲಿನ ಮಧ್ಯೆ ಅಲ್ಲೋಲ ಕಲ್ಲೋಲವಾಗುತ್ತಿದ್ದ ಹಡಗನ್ನು ನಿಯಂತ್ರಿಸಲು ನಾವಿಕರು ಜೀವದ ಹಂಗು ತೊರೆದು ಹೆಣಗಾಡಿದರೂ ಎಲ್ಲವೂ ನಿಷ್ಫಲವಾಗಿ ಹಡಗು ಮುಳುಗತೊಡಗಿತು. ಈ ಪರಿಸ್ಥಿತಿಯಲ್ಲಿ ಹಡಗಿನ ಕಪ್ತಾನನು ಮೇರಿ ಮಾತೆಯಲ್ಲಿ ಅಂಗಲಾಚಿ ಬೇಡಿಕೊಳ್ಳುತ್ತಾನೆ. ಸುರಕ್ಷಿತವಾಗಿ ದಡ ಸೇರಿದಲ್ಲಿ ಆ ತಾಯಿಯ ಗೌರವಾರ್ಥ ದೇವಾಲಯವೊಂದನ್ನು ಕಟ್ಟುವುದಾಗಿ ವಾಗ್ದಾನ ಮಾಡುತ್ತಾನೆ. ಆಗ ಪವಾಡಮಯವಾಗಿ ಕಡಲು ಶಾಂತಗೊಂಡು ಎಲ್ಲರೂ ಸುರಕ್ಷಿತವಾಗಿ ವೆಲಾಂಕಣಿಯ ಕಡಲ ತಡಿಯಲ್ಲಿ ಬಂದಿಳಿಯುತ್ತಾರೆ. ಸರ್ವಶಕ್ತ ದೇವರೇ, ನಿಮಗೆ ಕೋಟಿ ಕೋಟಿ ಪ್ರಣಾಮಗಳು. ಮಾತೆ ಮರಿಯಮ್ಮ, ನಿಮ್ಮ ಅನುಗ್ರಹದಿಂದ ನಾವು ದಡ ಸೇರಿದೆವು. ಹೌದು ಕ್ಯಾಪಿತೋ, ಆ ದೇವರು ಹಾಗೂ ಮೇರಿ ಮಾತೆಯು ನಮ್ಮನ್ನು ರಕ್ಷಿಸಿದ್ದಾರೆ. ಇದು ಯಾವ ಊರೋ ಯಾವ ಜನರೋ ಒಂದು ತಿಳಿಯುವುದಿಲ್ಲ. ಅಲ್ಲಿ ನೋಡಿ, ಹಲವಾರು ಜನರು ಇತ್ತ ಕಡೆ ಬರ್ತಾ ಇದ್ದಾರೆ. ಎಲ್ಲವೂ ಆಗುವುದು ಒಳ್ಳೆಯದಕ್ಕೇನೆ. ಓ ಓ, ನಮಸ್ಕಾರ ನಮಸ್ಕಾರ. ಓಂ ದಿಯಾ ಓಂ ದಿಯಾ. ಅರೆ ಏನ್ ಅದೇ ಏನ್ ಹೇಳ್ತಾರೆ ಗೊತ್ತಾಗ್ತಿಲ್ಲ. ಅದು ಅವರ ಭಾಷೆ, ಬಹುಶಃ ನಮಸ್ಕಾರ ಇರಬೇಕು. ಸ್ವಾಮಿ, ನಿಮ್ಮನ್ನು ನೋಡಿದರೆ ನಮ್ಮ ದೇಶದವರು ಅಲ್ಲ ಅಂತ ತಿಳಿಯುತ್ತೆ. ತಾವು ಯಾರು ಸ್ವಾಮಿ? ಏನು ವಿಶೇಷ? ತಾವು ಎಲ್ಲಿಂದ ಬಂದಿದ್ದೀರಿ? ದೇವುಸೆ ಬಾಂಬ್, ದೇವರಿಗೆ ಮಹಿಮೆಯಾಗಲಿ. ನಾವು ಪೋರ್ಚುಗೀಸ್ ದೇಶದವರು. ಸಮುದ್ರದ ನಡುವೆ ಬಿರುಗಾಳಿಗೆ ನಮ್ಮ ಹಡಗು ತುತ್ತಾಯಿತು. ಅಬ್ಬಾ, ನಿಮ್ಮ ಕತೆ ಕೇಳುವಾಗ ಆಶ್ಚರ್ಯವಾಗುತ್ತೆ ಸ್ವಾಮಿ. ಹೌದು, ಮೇರಿ ಮಾತೆಯ ಅನುಗ್ರಹದಿಂದ ನಮ್ಮ ಎಲ್ಲರ ಜೀವ ಉಳಿಯಿತು. ಹೌದು, ಮೇರಿ ಮಾತೆಗೆ ಕೊಟ್ಟ ವಚನದಂತೆ ನಾವು ಈ ಊರಿನಲ್ಲಿ ಒಂದು ದೇವಾಲಯ ಕಟ್ಟಬೇಕಾಗಿದೆ. ಏನು, ಮೇರಿ ಅಮ್ಮನವರಿಗೆ ದೇವಾಲಯ ಕಟ್ಟುತ್ತೀರಾ? ಹೌದು, ಅದಕ್ಕಾಗಿ ನಿಮ್ಮ ಒಪ್ಪಿಗೆ ಮತ್ತು ಸಹಕಾರ ಬೇಕು. ಸ್ವಾಮಿ, ತುಂಬಾ ಸಂತೋಷ. ನಮ್ಮೂರಿನಲ್ಲಿ ಆರೋಗ್ಯ ಮಾತೆಯ ದೇವಾಲಯವಿದೆ, ಆದರೆ ಅದು ತುಂಬಾ ಹಳೆಯದು, ಬಿದ್ದು ಹೋಗುವ ಸ್ಥಿತಿಯಲ್ಲಿದೆ. ಹಾಗಾದರೆ ಅದೇ ಜಾಗದಲ್ಲಿ ಹೊಸ ದೇವಾಲಯದ ನಿರ್ಮಾಣ ಮಾಡೋಣ, ಏನಂತೀರಾ? ಧನ್ಯವಾದಗಳು ಸ್ವಾಮಿ. ಹೀಗೆ ವೆಲಾಂಕಣಿ ಮಾತೆಯ ದೇವಾಲಯದ ನವ ನಿರ್ಮಾಣವಾಯಿತು. ಹಾಗೂ ಈ ಕ್ಷೇತ್ರವು ದಿನೇ ದಿನೇ ಜನಾನುರಾಗಿಯಾಗಿ ಇಂದು ವೆಲಂಕಣಿ ಮಾತೆಯ ಪುಣ್ಯಕ್ಷೇತ್ರವೆಂದು ವಿಶ್ವವಿಖ್ಯಾತವಾಗಿದೆ.
ಆತ್ಮೀಯರೇ, ವೆಲಂಕಣಿ ಮಾತೆಯವರು ಆರೋಗ್ಯದಾತೆಯಾಗಿ ಭಕ್ತಾದಿಗಳ ಮಹಾಮಾತೆಯಾಗಿ ತನ್ನ ಮಕ್ಕಳನ್ನು ಪ್ರೀತಿಸುತ್ತಿದ್ದಾರೆ. ಫಾದರ್, ತುಂಬ ಧನ್ಯವಾದಗಳು ಫಾದರ್. ವೆಲಂಕಣಿ ಮಾತೆಯ ಬಗ್ಗೆ ಸುಂದರ ವಿವರ ನೀಡಿದ ತಮಗೆ ಧನ್ಯವಾದಗಳು ಫಾದರ್. ಮಿತ್ರರೇ, ಕಲ್ಮಾಡಿಯ ಈ ಪುಣ್ಯಕ್ಷೇತ್ರಕ್ಕೆ ಆಗಮಿಸಿದ ತಮಗೆಲ್ಲರಿಗೂ ಧನ್ಯವಾದಗಳು. ಇಲ್ಲಿಗೆ ಭೇಟಿ ನೀಡಿ ನಮಗೆಲ್ಲ ತುಂಬಾ ಸಂತೋಷವಾಯಿತು ಫಾದರ್. ಧನ್ಯವಾದಗಳು ಗುರುಗಳೇ. ಕಲ್ಮಾಡಿಯ ವೆಲಂಕಣಿ ಮಾತೆಯ ಪುಣ್ಯಕ್ಷೇತ್ರವು ನಮ್ಮ ನೆನಪಿನಲ್ಲಿ ಸದಾ ಉಳಿಯುತ್ತದೆ. ವೆಲಂಕಣಿ ಮಾತೆಯು ನಿಮ್ಮೆಲ್ಲರನ್ನೂ ಹರಸಲಿ. ಪ್ರೀತಿಯ ಸಹೋದರ ಸಹೋದರಿಯರೇ, ವೆಲಂಕಣಿ ಮಾತೆಯ ಪುಣ್ಯಕ್ಷೇತ್ರದ ಪರವಾಗಿ ನಿಮಗೆ ಹಾರ್ದಿಕ ನಮನಗಳು. ವೆಲಂಕಣಿ ಮಾತೆಯ ಸ್ಟೆಲ್ಲಾ ಮಾರಿಸ್ ಚರ್ಚ್ ನೂತನ ಚರ್ಚಿನ ಉದ್ಘಾಟನೆಯು ಜನವರಿ 6, 2018 ನಡೆಯಿತು. ಅಂದಿನಿಂದ ಇವತ್ತಿನವರೆಗೆ ನಾವು ನೋಡ್ತಾ ಇದ್ದೇವೆ, ವಿವಿಧ ರಾಜ್ಯಗಳಿಂದ, ವಿವಿಧ ಜಿಲ್ಲೆಗಳಿಂದ, ಊರುಗಳಿಂದ ಇಲ್ಲಿಗೆ ಬರುವಂಥ ಯಾತ್ರಾರ್ಥಿಗಳು ವೆಲಂಕಣಿ ಮಾತೆಯ ಬಿನ್ನಹದ ಮೂಲಕ ಸಿಕ್ಕಿದಂತಹ ಎಲ್ಲ ಉಪಕಾರಗಳಿಗಾಗಿ ದೇವರಿಗೆ ಸ್ತುತಿ ಸ್ತೋತ್ರವನ್ನು ಸಲ್ಲಿಸುತ್ತಾ ಬಂದಂತಹ ಜನರ ಆ ಒಂದು ವಿಶ್ವಾಸವೇ ಈ ಚರ್ಚಿನ ಹೊಸ ನಾದಿ ಅಂತ ನಾವು ಹೇಳ್ಬೋದು. ವೆಲಂಕಣಿ ಮಾತೆಯ ಬಿನ್ನಹದ ಮೂಲಕ ದೇವರು ಅನೇಕ ಕೃಪಾವರಗಳನ್ನು ನಮ್ಮ ಮೇಲೆ ಸುರಿಸಿದ್ದಾರೆ. ಈ ಚರ್ಚೆ ಒಂದು ಕಾರ್ಣಿಕ ಅಥವಾ ಪವಾಡ ಅಂತ ನಾವು ಹೇಳ್ಬೋದು. ಏಷ್ಯಾ ಖಂಡದಲ್ಲಿ ಮೊದಲ ಬಾರಿಗೆ ಅತಿ ದೊಡ್ಡದಾದ ಈ ಒಂದು ಚರ್ಚು ಇಲ್ಲಿ ಬರುವಂಥ ಎಲ್ಲ ಯಾತ್ರಾರ್ಥಿಗಳನ್ನು ವಿಶೇಷವಾಗಿ ಆಹ್ವಾನಿಸುತ್ತದೆ. ವೆಲಂಕಣಿ ಮಾತೆಯ ವಿಶೇಷವಾದ ಬಿನ್ನಹದ ಮೂಲಕ ದೇವರು ನಮ್ಮ ಮೇಲೆ ಕರುಣೆಯನ್ನು ತೋರಿಸಿದ್ದಾರೆ. ಈ ಜಾಗವೇ, ಈ ಸ್ಥಳವೇ, ಈ ಪುಣ್ಯ ಕ್ಷೇತ್ರವೇ ದೇವರು ಆಯ್ಕೆ ಮಾಡಿದಂತಹ ಸ್ಥಳ ಅಂತ ನಾವು ಹೇಳಬಹುದು. ಇಲ್ಲಿ ನಡೆದಂಥ ಪವಾಡಗಳು, ಕಾರ್ಣಿಕಗಳು ಇದಕ್ಕೆ ಸಾಕ್ಷಿಯಾಗಿವೆ. ಕಡಲಿನ ಅಲೆಗಳಲ್ಲಿ ತೇಲಿ ಬಂದೆ ಅಮ್ಮ ನೀನು ವಂದನೆ, ವಂದನೆ ನಿಮಗೊಂದನೆ. ಕಡಲಿನ ಅಲೆಗಳಲ್ಲಿ ತೇಲಿ ಬಂದೆ ಅಮ್ಮ ನೀನು ವಂದನೆ, ವಂದನೆ ನಿಮಗೊಂದನೆ. ಮರಳಿನ ಚಿತ್ತಾರದಿ ಮೂಡಿ ಬಂದೆ ಅಮ್ಮ ನೀನು ವಂದನೆ, ವಂದನೆ ನಿಮಗೊಂದನೆ. ಮರಳಿನ ಚಿತ್ತಾರದಿ ಮೂಡಿ ಬಂದೆ ಅಮ್ಮ ನೀನು ವಂದನೆ, ವಂದನೆ ನಿಮಗೊಂದನೆ. ಆತ್ಮೀಯ ಭಕ್ತಾದಿಗಳೇ, ತಮಗೆಲ್ಲರಿಗೂ ಕಲ್ಮಾಡಿಯ ವೆಲಂಕಣಿ ಮಾತೆಯ ಪುಣ್ಯಕ್ಷೇತ್ರಕ್ಕೆ ಹಾರ್ದಿಕ ಸ್ವಾಗತ. ಬನ್ನಿ, ಈ ಪುಣ್ಯಕ್ಷೇತ್ರಕ್ಕೆ ಭೇಟಿ ನೀಡೋಣ. ಮಾತೆಯ ಮಮತೆಯ ಸವಿಯನ್ನು ಆಸ್ವಾದಿಸೋಣ ಹಾಗೂ ದೇವರ ಕೃಪಾಶೀರ್ವಾದಗಳನ್ನು ಪಡೆದು ಧನ್ಯರಾಗೋಣ. ಕಡಲಿನ ಅಲೆಗಳಲ್ಲಿ ತೇಲಿ ಬಂದೆ ಅಮ್ಮ ನೀನು ವಂದನೆ, ವಂದನೆ ನಿಮಗೊಂದನೆ. ಕಡಲಿನ ಅಲೆಗಳಲ್ಲಿ ತೇಲಿ ಬಂದೆ ಅಮ್ಮ ನೀನು ವಂದನೆ, ವಂದನೆ ನಿಮಗೊಂದನೆ. ಮರಳಿನ ಚಿತ್ತಾರದಿ ಮೂಡಿ ಬಂದೆ ಅಮ್ಮ ನೀನು ವಂದನೆ, ವಂದನೆ ನಿಮಗೊಂದನೆ. ಮರಳಿನ ಚಿತ್ತಾರದಿ ಮೂಡಿ ಬಂದೆ ಅಮ್ಮ ನೀನು ವಂದನೆ, ವಂದನೆ ನಿಮಗೊಂದನೆ. ಭಕ್ತಿಯಿಂದ ನಮಿಸುವೆವು ನಿಮ್ಮ ಪಾದಕ್ಕೆ, ಪ್ರೀತಿಯಿಂದ ಬಾಗುವೆವು ನಿಮ್ಮ ಚರಣಕ್ಕೆ. ಕಡಲಿನ ಅಲೆಗಳಲ್ಲಿ ತೇಲಿ ಬಂದೆ ಅಮ್ಮ ನೀನು ವಂದನೆ,